ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಅತಿ ಅಪರೂಪವಾದ ಒಂದು ಜನಪದ ಗೀತೆ ಹಾಗೂ ನಲಿಕೆ ಅಂದ್ರೆ ಜನಪದ ನೃತ್ಯ ಕುಣಿತ ಅದರ ಬಗ್ಗೆ ಇವತ್ತು ಒಂದು ಮಾಹಿತಿ ನೀಡಲಿದ್ದೇವೆ. ಈ ಕುಣಿತದ ಹೆಸರು ಚಂದಕ್ಕು ನಲಿಕೆ, ಅಂದ್ರೆ ಚಂದಕ್ಕು ಕುಣಿತ. ಈ ಮಾಹಿತಿಯನ್ನು ನಮಗೆ ಇವತ್ತು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ನೀಡಲಿದ್ದಾರೆ. ನಮಸ್ಕಾರ. ಚಂದಕ್ಕು ನಲಿಕೆ ದುಡಿ ನಲಿಕೆಗಳಲ್ಲಿ ಒಂದು. ಆ ಮುಗಿಯರ ಕುಣಿತಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಆದ್ರೆ ಇದನ್ನ ನಮಗೆ ತೋರಿಸಿದವರು ಬಾಳಿಲದ ಅಜಿಲ ಸಮುದಾಯದವರು. ಇವರು ನಲಿಕೆ ಸಮುದಾಯಕ್ಕೆ ಸೇರಿದವರು. ಈ ಚಂದಕ್ಕು ನಲಿಕೆ ಬಹಳ ಅಪರೂಪದ್ದು. ನಾವು ಆಕಸ್ಮಿಕವಾಗಿ ಇದನ್ನ ರೆಕಾರ್ಡ್ ಮಾಡಿದ್ವಿ. ಇಂತಹ ಒಂದು ನಲಿಕೆ ಕುಣಿತ ಇದೆ ಹೇಳುದೇ ನನಗೂ ಕೂಡ ಗೊತ್ತಿರ್ಲಿಲ್ಲ. ಸಾಮಾನ್ಯವಾಗಿ ತುಳು ಜಾನಪದ ಅಧ್ಯಯನ ಮಾಡುವವರು ಅಲ್ಲಿಯ ಕುಣಿತಗಳ ಬಗ್ಗೆ ಎಲ್ಲ ನಾವು ಓದಿಕೊಂಡಿರ್ತೇವೆ. ಆದ್ರೆ ಈ ಚಂದಕ್ಕು ನಲಿಕೆ ಅನ್ನೋದು ಎಲ್ಲೂ ದಾಖಲಾಗಿರ್ಲಿಲ್ಲ. ಯಾವುದೇ ವಿದ್ವಾಂಸರ ಕೃತಿಗಳಲ್ಲಾಗ್ಲಿ, ಯಾರೇ ವಿಡಿಯೋ ಮಾಡಿದ್ದಾಗ್ಲಿ, ಎಲ್ಲೂ ನಮಗೆ ಇಂಟರ್ನೆಟ್ ನಲ್ಲಿ ಎಲ್ಲೂ ಈ ಬಗ್ಗೆ ದಾಖಲಾಗಿರ್ಲಿಲ್ಲ. ಆಕಸ್ಮಿಕವಾಗಿ ಬಾಳಿಲ ಅಜಲ ಸಮುದಾಯದವರೆಲ್ಲ ಸೇರಿ ಧರ್ಮಸ್ಥಳ ಜಾನಪದ ಕಲಾ ಸಂಘ ಅಂತ ಒಂದು ಸಂಘವನ್ನ ಮಾಡಿದ್ರು. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ರು. ಆ ಉದ್ಘಾಟನೆ ಮಾಡಿದ ನಂತರ ನಾನು ಅವರ ಕಾರ್ಯಕ್ರಮವನ್ನು ನೋಡ್ಲಿಕ್ಕೋಸ್ಕರ ನಾನು ಮಗನ ಜೊತೆ ಕೂತಿದ್ದೆ. ಹಾಗೆ ನಮ್ಮ ಹತ್ರ ಒಂದು ಕ್ಯಾಮೆರಾ ಇತ್ತು. ತುಂಬಾ ಅದರಲ್ಲಿ ಹೆಚ್ಚು ಮೆಮೊರಿ ಇರುವಂತಹ GB ಇರುವಂತಹ ಮೆಮೊರಿ ಕಾರ್ಡ್ ಇರಲಿಲ್ಲ. ಒಂದೊಂದು ಫೋಟೋವನ್ನು ತೆಗಿಬಹುದು ಅಂತ ಭಾವಿಸಿ ನಾವು ಕೂತಿದ್ದೆವು. ಅಂತ ಸಂದರ್ಭದಲ್ಲಿ ಬಹಳ ಅಪರೂಪದ ಒಂದು ನೃತ್ಯ ಬಂತು. ನಾವು ತಕ್ಷಣ ರೆಕಾರ್ಡರ್ ಆನ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿದೆವು. ಬಹಳ ಚೆನ್ನಾಗಿರುವಂತಹ ನೃತ್ಯ. ಈ ಚಂದಕ್ಕು ನಲಿಕೆಯ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ತುಳುನಾಡಿನ ಜನಪದ ಕುಣಿತಗಳ ಬಗ್ಗೆ ಅಧ್ಯಯನ ಮಾಡಿ MPhil ಪದವಿಯನ್ನು ಪಡೆದಂತಹ ಬೆಳ್ತಂಗಡಿ ವಾಣಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಬಹುಶಃ ಯತೀಶ್ ಗೌಡ ಇರಬೇಕು. ಅವರಲ್ಲಿ ನಾನು ಈ ಕುಣಿತದ ಹೆಸರನ್ನ ಕೇಳಿದ್ದೆ. ಅವರು ಕೂಡ ಈ ಕುಣಿತದ ಹೆಸರನ್ನು ಕೂಡ ಕೇಳಿರ್ಲಿಲ್ಲ. ಹಾಗೆ ನನಗೆ ಅಲ್ಲಿ ಮಾಹಿತಿ ಸಿಕ್ಕಿರ್ಲಿಲ್ಲ. ಆ ಕ್ಷಣದಲ್ಲಿ ನಾವೇನು ರೆಕಾರ್ಡ್ ಮಾಡಿದ್ದೇವೋ ಅದರಲ್ಲಿ ನಮಗೆ ಪೂರ್ತಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅನಂತರ ನಾವು ಆ ಮನೆಯ ಹಿರಿಯರನ್ನ ಸಂಪರ್ಕಿಸಿ ಆ ಬಗ್ಗೆ ಮಾಹಿತಿಯನ್ನು ಪಡೆದೆವು ಮತ್ತು ಆ ಹಾಡಿನ ಪೂರ್ಣ ರೂಪವನ್ನು ಕೂಡ ನಾವು ಪಡೆದೆವು. ಈ ವಿಡಿಯೋ ನಮಗೆ ಆಗ ಪೂರ್ತಿಯಾಗಿ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದರ ಒಂದು ತುಣುಕು ಮಾತ್ರ ನಾವು ನಿಮಗೆ ತೋರಿಸಿದ್ದೇವೆ. ಅದರ ಹಾಡನ್ನ ಪೂರ್ಣವಾಗಿ ಅದೇ ಕುಟುಂಬದ ವಾರಿಜ ಅಜಲ್ತಿಯವರು ಹಾಡಿದ್ದಾರೆ. ಈ ವಿಡಿಯೋದಲ್ಲಿ ಏನು ಕುಣಿತ ಇದೆ ಇದಕ್ಕೆ ಹಾಡಿದವರು ಬಾಬು ಅಜಲ ಅವರು. ಬಹಳ ಒಳ್ಳೆಯ ಹಾಡುಗಾರರು. ಎಂತೆಂತಹ ಪ್ರತಿಭೆಗಳು ಹಳ್ಳಿಯಲ್ಲಿ ಅಡಗಿವೆ. ಈ ಜಾನಪದ ಕಲಾವಿದರಲ್ಲಿ ಎಂತಹ ಅತ್ಯಪೂರ್ವ ಪ್ರತಿಭೆ ಇದೆ ಅಂತ ಗೊತ್ತಾಗುದೇ ನಮಗೆ ಇಂತಹ ಸಂದರ್ಭದಲ್ಲಿ. ಎಂತಹ ಮಧುರವಾದ ಕಂಠ, ಸುಶ್ರಾವ್ಯವಾದಂತಹ ಹಾಡು. ಇದರ ಪೂರ್ಣ ಹಾಡು ಬೇಕು ಅಂತ ತುಂಬಾ ಜನ ನನ್ನಲ್ಲಿ ಕೇಳಿದ್ದುಂಟು. ಆದ್ರೆ ನಾವು ಅದನ್ನ ಪೂರ್ತಿಯಾಗಿ ರೆಕಾರ್ಡ್ ಮಾಡಿರ್ಲಿಲ್ಲ. ಒಂದು ತುಣುಕನ್ನ ಮಾತ್ರ ಮಾಡಿದ್ದೆವು. ಯಾಕಂದ್ರೆ ನಮ್ಮ ಕ್ಯಾಮೆರಾದಲ್ಲಿ ಅಷ್ಟು ಮೆಮರಿ ಇರ್ಲಿಲ್ಲ. ಹಾಗಾಗಿ ಅದರ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಇತ್ತು. ನಾವು ಆ ವಿಡಿಯೋವನ್ನೇ ಪೂರ್ತಿ ಮಾಡ್ತಾ ಕೂತ್ಕೊಂಡಿದ್ರೆ ನಮಗೆ ನಂತರದ ಕಾರ್ಯಕ್ರಮದ ಫೋಟೋ ತೆಗಿಲಿಕ್ಕೆ ಅಲ್ಲಿ ಮೆಮರಿ ಇರ್ಲಿಲ್ಲ. ಹಾಗಾಗಿ ನಾವು ಬೇರೆ ವಿಧಿ ಇಲ್ಲದೆ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದ್ದೆವು. ಆದ್ರೆ ಅದರ ಆಡಿಯೋವನ್ನ ನಾವೊಂದು ರೆಕಾರ್ಡರ್ ನಲ್ಲಿ ಮಾಡಿದ್ದೆವು ಅಂತ ನೆನಪು. ಆದ್ರೆ ಆ ಸಮಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನಾನು ರೆಕಾರ್ಡ್ ಮಾಡಿದ್ದು. ಆಗಿನ್ನೂ ನನಗೆ ಕಂಪ್ಯೂಟರ್, ಇಂಟರ್ನೆಟ್ ನ ಪರಿಜ್ಞಾನ ಅಷ್ಟಾಗಿರ್ಲಿಲ್ಲ. ಆಗ ನನಗೆ ಅದರ ಸಂರಕ್ಷಣೆ ಮಾಡುವ ವಿಧಾನ ಕೂಡ ಸರಿಯಾಗಿ ಗೊತ್ತಿರ್ಲಿಲ್ಲ. ಇಲ್ಲೆಲ್ಲೋ ನಾನು ಎಡವಿದ್ದೇನೋ, ಎಲ್ಲಾಗಿದೆ ಗೊತ್ತಿಲ್ಲ. ಆ ಒಂದು ಆಡಿಯೋ ಭಾಗ ಉಂಟಲ್ಲ, ಅದು ನಮ್ಮಲ್ಲಿ ಈಗ ನಮಗೆ ಹುಡುಕುವಾಗ ಸಿಗ್ತಾ ಇಲ್ಲ. ಆದ್ರೆ ನನ್ನ ಹಸ್ಬೆಂಡ್ ಗೋವಿಂದ್ ಪ್ರಸಾದ್ ಹೇಳಿದ್ರು, ಅದನ್ನ ನಾನೆಲ್ಲೋ ಕೇಳಿದ್ದೇನೆ, ಅದು ನಮ್ಮ ಆಡಿಯೋ ಸಂಗ್ರಹದಲ್ಲಿ ಇದೆ ಅಂತ ಹೇಳಿದ್ರು. ಮುಂದಿನ ದಿವಸಗಳಲ್ಲಿ ಅದನ್ನ ನಾನು ಹುಡುಕಿ ಖಂಡಿತವಾಗಿ ನಿಮಗಾಗಿ ಹಾಕ್ತೇನೆ. ಈಗ ನೀವು ಬಾಬು ಅಜಲರು ಹಾಡಿದ ಹಾಡಿಗೆ ಅದಕ್ಕೆ ಅಲ್ಲಿಯ ಮಹಿಳೆಯರು ನೃತ್ಯವನ್ನು ಮಾಡಿದ್ದಾರೆ. ಈ ನೃತ್ಯದಲ್ಲಿ ಸ್ವಲ್ಪ ಆಧುನಿಕತೆ ಕಾಣಿಸ್ಕೊಂಡಿದೆ. ಮೂಲ ನೃತ್ಯದಲ್ಲಿ ಇಷ್ಟು ಆಧುನಿಕ ವೇಷಭೂಷಣಗಳು ಇರುವುದಿಲ್ಲ. ಈ ಚಂದಕ್ಕು ಅಂದ್ರೆ ಯಾರು ಕೇಳಿದ್ರೆ, ಚಂದ ಅಕ್ಕ, ಒಂದು ಹುಡುಗಿಯ ಸಣ್ಣ ಹುಡುಗಿ, ಅವಳು 7-8 ವರ್ಷದ ಹುಡುಗಿ ಇರ್ಬೋದು. ಅವಳನ್ನ ಚಂದಕ್ಕ ಅಂತ ಕರೆದಿದ್ದಾರೆ. ಅಲ್ಲಿ ಮನೆಯ ಒಡೆಯ ಅಥವಾ ಆ ಅನಾಥ ಹುಡುಗಿಯ ರಕ್ಷಕ ಯಾರೋ, ಆಕೆ ಯಾರು ಅಂತ ಹೇಳಿ ಬಹುಶಃ ಒಬ್ಬ ಅನಾಥ ಹುಡುಗಿ ಸಿಕ್ಕಿರ್ತಾಳೆ. ಅವರನ್ನ ಒಬ್ಬ ಒಡೆಯ ಯಾರು ಅಲ್ಲಿ ಉಳ್ಳಾಯ ಇರ್ಬೇಕು, ಯಾರು ಕೇಳ್ತಾರೆ, ನೀನು ಯಾರು ಮಗುವೆ ಅಂತ. ನೀನು ಯಾರು ಮಗುವೆ, ನಿನ್ನ ಬರಿ ಯಾವುದು ಅಂದ್ರೆ ಗೋತ್ರ ಯಾವುದು ಅಂತ. ಆಗ ಅವಳು ಹೇಳ್ತಾಳೆ, ನಾನು ಮೂಲೆರ ಬರಿಯವಳು, ಮೂಲೆರ ಮಗಳು, ನಾನು ಬಂಗೇರ ಬರಿಯವಳು ಅಂತ ಹೇಳ್ತಾಳೆ. ಹೇಳ್ತಾ ಅವಳ ಪರಿಚಯವನ್ನು ಹೇಳ್ತಾಳೆ. ಈ ವಾರಿಜ ಅಜಂತಿ ಅವರು ಹಾಡಿದಂತ ಹಾಡಿನಲ್ಲಿ ಇಷ್ಟು ಮಾಹಿತಿ ಮಾತ್ರ ಚಂದಕ್ಕು ನಲಿಕೆ ಬಗ್ಗೆ ನಮಗೆ ಸಿಗ್ತದೆ. ಆದ್ರೆ ಬಾಬು ಅಜಲ ಅವರು ಹಾಡಿದ ಹಾಡಿನಲ್ಲಿ ಆ ಮಗುವನ್ನ ಕದಿರದಲ್ಲಿ ಕದ್ರೆಯಲ್ಲಿ ಆಯನ ಇದೆ, ಇನ್ನೊಂದ್ ಕಡೆ ಜಾತ್ರೆ ಇದೆ, ಸಿಡಿಗುಂಡು ಸಿಡಿತದೆ, ನೀನು ಅದನ್ನ ನೋಡ್ಲಿಕ್ಕೆ ಬಾ ಮಗುವೆ ಅಂತ ಕರೀತಾರೆ. ಕದಿರೋಡು ಆಯನ ಅಂತ ಹೇಳಿ ಆ ಹಾಡಲ್ಲಿ ಮುಂದುವರಿತದೆ. ನೀನು ಬಾ ಅಂತ ಅಲ್ಲಿ ಉಳ್ಳಾಯ ಅಥವಾ ಆತನನ್ನು ಸಾಕಿದಂತಹ
ಒಡೆಯ ಆ ಮಗುವನ್ನ ಕರ್ಕೊಂಡು ಹೋಗ್ತಾನೆ. ಬಹುಶಃ ಅವಳು ತನ್ನ ತಂದೆ ತಾಯಿಯನ್ನ ನೆನೆದು ಇನ್ನೇನೋ ಕಾರಣಕ್ಕೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಗುವನ್ನ ಸಮಾಧಾನ ಮಾಡಿಸ್ತಾ ನೀನು ಇಂತಹ ಜಾತ್ರೆಗೆ ಬಾ ಅಂತ ಹೇಳಿ ಒಡೆಯ ಕರೀತಾನೆ. ಕದ್ರಿಯ ಜಾತ್ರೆ ಸಿಡಿಗುಂಡು ಪಟಾಕಿ ಎಲ್ಲ ಇದ್ದದ್ದು, ಇದನ್ನೆಲ್ಲ ನೀನ್ ನೋಡ್ಬಾ ಕರಿ ಬಾ ಅಂತ ಹೇಳಿ ಕರೀತಾರೆ. ಈ ಚಂದಕ್ಕು ಅನ್ನೋ ಹುಡುಗಿಯ ಪಾತ್ರವನ್ನ ಆ ದಿವಸದ ನೃತ್ಯದಲ್ಲಿ ಗುಲಾಬಿ ಅಜರ್ತಿ ಅನ್ನುವ 70 ವರ್ಷದ ಮಹಿಳೆ ಮಾಡಿದ್ರು. ಬಹಳ ಆ ಮಹಿಳೆ ನಡುವಿನಲ್ಲಿ ಇರ್ತಾರೆ, ಅವರ ಸುತ್ತ ನಿಂತುಕೊಂಡು ಉಳಿದ ಮಹಿಳೆಯರು ನರ್ತಿಸುವಂತಹ ನೃತ್ಯ ಇದು. ಆದ್ರೆ ಇಲ್ಲಿ ಸುತ್ತಲೂ ಮಾಡಿಲ್ಲ, ಆ ಮಹಿಳೆ ನಡುವಿನಲ್ಲಿ ನಿಂತಿದ್ದಾರೆ, ಆ ಕಡೆ ಈ ಕಡೆ ಇಬ್ಬರಿಬ್ಬರು ನರ್ತಿಸಿದ್ದಾರೆ. ಆದ್ರೆ ಮೂಲ ಹೆಜ್ಜೆಗಳು ಇದ್ದವು. ಆ ವೇಷಭೂಷಣ ಒಂದಷ್ಟು ಪ್ರದರ್ಶನದಲ್ಲಿ ಆಧುನಿಕತೆ ಇದ್ರೂ ಕೂಡ ಮೂಲ ರೂಪವನ್ನು ನಾವು ಗುರುತಿಸಬಹುದಾಗಿದೆ. ಇಂತಹ ಅಪರೂಪದ ನೃತ್ಯದ ಬಗ್ಗೆ ಜಾನಪದ ಕಲಾ ಸಂಘ, ಧರ್ಮಸ್ಥಳ ಜಾನಪದ, ಮಂಜುನಾಥ ಜಾನಪದ ಕಲಾ ಸಂಘ, ಬಾಳಿಲದವರು ಪ್ರದರ್ಶಿಸಿದ್ದಾರೆ. ಮುಂದಿನ ದಿವಸಗಳಲ್ಲಿ ಬಹುಶಃ ಅವರ ಸಮುದಾಯ ಮಾತ್ರ ಇದನ್ನು ಪ್ರದರ್ಶನ ಮಾಡ್ತಿದೆ, ಬಾಳಿಲ ಸಮುದಾಯ ಅವರಿಗೆ ಮಾತ್ರ ಇದು ಗೊತ್ತಿದೆ. ಅವರು ಬೇರೆಲ್ಲಾರು ಇದನ್ನು ಪ್ರದರ್ಶನ ಮಾಡುವ ಸಂದರ್ಭ ಇದ್ರೆ ನಾವು ಅದನ್ನ ಪೂರ್ತಿಯಾಗಿ ರೆಕಾರ್ಡ್ ಮಾಡಿ ನಿಮಗೆ ಇನ್ನೊಮ್ಮೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ, ಪೂರ್ಣ ನೃತ್ಯವನ್ನ ತೋರಿಸ್ತೇವೆ ಅಂತ ನಾವು ಖಂಡಿತವಾಗಿ ಹೇಳ್ತೇವೆ. ಪ್ರಸ್ತುತ ನಮ್ಮಲ್ಲಿ ಇಷ್ಟು ಮಾಹಿತಿ ಮಾತ್ರ ಲಭ್ಯ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗಾರು ಗೊತ್ತಿದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ, ನಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಈಗ ನೀವು ಮೊದಲಿಗೆ ಆ ನೃತ್ಯವನ್ನ ನೋಡಿದ್ದೀರಿ, ಅನಂತರ ಅದನ್ನ ಹಾಡಿದಂತಹ ವಾರಿಜ ಅಜಲ್ತಿ ಮತ್ತು ಅವರ ದೊಡ್ಡಮ್ಮ ಗುಲಾಬಿ ಅಜಲ್ತಿ ಕೂಡ ಇರುವಂತಹ ಒಂದು ಅವರ ಚಿತ್ರವನ್ನ ನಾವು ತೋರಿಸ್ತೇವೆ. ಅದೇ ರೀತಿ ವಾರಿಜ ಅಜಲ್ತಿ ಹಾಡಿರುವಂತಹ ಆ ಹಾಡನ್ನು ಕೂಡ ನಾವು ನಿಮಗಾಗಿ ತೋರಿಸ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ನಲಿಕೆ ಅಪರೂಪದ್ದು, ಬೇರೆಲ್ಲೂ ಕಾಣ್ಲಿಕ್ಕೆ ಸಿಗುದಿಲ್ಲ, ಯಾವುದೇ ವಿದ್ವಾಂಸರ ಗಮನಕ್ಕೆ ಇದು ಬರಲಿಲ್ಲ, ಯಾವುದೇ ಪುಸ್ತಕಗಳಲ್ಲಿ ದಾಖಲಾಗಲಿಲ್ಲ, ಎಲ್ಲೂ ಕೂಡ ಇಂಟರ್ನೆಟ್ ಅಲ್ಲಿ ಕೂಡ ಸಿಗುದಿಲ್ಲ. ನೀವು ಚಂದಕ್ಕೂ ನಲಿಕೆ ಅಂತ ಇಂಟರ್ನೆಟ್ ಹುಡುಕಿದ್ರೆ ಅದು ನನ್ನ ಭೂತಗಳ ಅದ್ಭುತ ಜಗತ್ತು ಅನ್ನೋ ಬ್ಲಾಗಿಗೆ ಹೋಗಿ ಅಲ್ಲಿ ಇದರ ತುಣುಕು ಸಿಗ್ತದೆ, ಒಂಚೂರು ಮಾಹಿತಿ ಕೂಡ ಸಿಗ್ತದೆ. ಅದು ಬಿಟ್ರೆ ಈ ಬಗ್ಗೆ ಒಂದು ವಾಕ್ಯದ ಮಾಹಿತಿ ಕೂಡ ಬೇರೆಲ್ಲೂ ಲಭ್ಯವಿರುವುದಿಲ್ಲ. ಇಂತಹ ಅಪರೂಪದ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದು ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಬೆಂಬಲ ನಮ್ಮ ಜೊತೆಗಿರ್ಲಿ. ತುಳು ಸಂಸ್ಕೃತಿಯ ಪ್ರಚಾರ ಕಾರ್ಯದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ. ಚಂದಕ್ಕೋ ಈಯರೆನ ಮಗಲೇ ಯಾವಲೆ ಚಂದಕ್ಕ, ಚಂದಕ್ಕೋ ಈಯರೆನ ಮಗಲೇ ಯಾವಲೆ ಚಂದಕ್ಕೋ, ಯಾನ ಮೂಲೆರೆ ಮುದ್ದು ಜೇವೋ ಬಲೆ ಚಂದಕ್ಕೋ, ಓ ಮೂಲೆರೆ ಮುದ್ದು ಜೇವೋ ಚಂದಕ್ಕೋ ಬಂಗೆರೆ ಬರಿನಾಲು, ನೆನ್ನ ನಡೆ ನಡೆ ನಾನ ಬಲೆ ಚಂದಕ್ಕೋ, ಡೆನ್ನ ನಡೆ ನಡೆ ನಾನ, ನಿನ್ನ ಬರಿದಾನೆ ಬನಲಾಯ ಬಾಲೆ ಚಂದಕ್ಕೋ, ನಿನ್ನ ಬರಿದಾನೆ ಬನಲಾಯ, ಏನ ಮೂಲೆರೆಗೆ ಮುದ್ದು ಜೇವೋ ಲಮ್ನೆರೆ ಬಂಗೆರೆ ಬರಿನಾಲು, ಓ ಮೂಲೆರೆ ಮುದ್ದು ಜೇವೋ ಲಮ್ನೆರೆ ಬಂಗೆರೆ ಬರಿನಾಲು, ಓ ಬಂಜೆರ ಬನ್ನಾಗ ಬಲೆ ಚಂದಕ್ಕೋ ಬಂಜೆರ ಬನ್ನಾಗ, ಓ ಮೂಲೆರ ಬನ್ನಾಗ ಚಂದಕ್ಕೋ ಮೂಲೆರ ಬನ್ನಾಗ.